ರೈ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು ಆಯೋಜನೆ ಮಾಡಿರುವಂಥ ಆರೋಗ್ಯ ಶಿಬಿರದ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಆಗಿರುವಂಥ ಎಂ.ಬಿ. ವಿಶ್ವನಾಥ ರೈಗಳೇ, ಕಾಂಗ್ರೆಸ್ನ ಹಿರಿಯ ನಾಯಕರು ಮಾರ್ಗದರ್ಶಕರು ಆಗುವಂಥ ಕಾವು ಹೇಮನಾಥ್ ಶೆಟ್ರೆ, ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರೋಂಥ ಡಾಕ್ಟರ್ ರಾಜಾರಾಮ್ ಅವರೇ, ವೈದ್ಯಾಧಿಕಾರಿ ಆಗುವಂಥ ಡಾಕ್ಟರ್ ದೀಪಕ್ ರೈ ಅವರೇ, ನಮ್ಮ ಟ್ರಸ್ಟಿನ ಕಾರ್ಯಾಧ್ಯಕ್ಷರು ಮಿತ್ರರು ಆಗಿರುವಂಥ ಸುದೇಶ್ ಶೆಟ್ರೆ, ಕೆ.ಎಂ.ಸಿಯ ಸೀನಿಯರ್ ಮಾರ್ಕೆಟ್ ಮ್ಯಾನೇಜರ್ ಆಗಿರುವಂಥ ಮನಮೋಹನ್ ಅವರೇ, ನಿಹಾಲ್ ಶೆಟ್ರೆ, ನಮ್ಮ ಮೊಹಮ್ಮದ್ ಬಡಗನೂರ್ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರಿರುವಂಥ ನನ್ನ ಟ್ರಸ್ಟಿನ ಹಿರಿಯ ಮುಖಂಡರುಗಳಿದ್ದಾರೆ, ನಮ್ಮ ನಿರಂಜನ್ ರೈಗಳಿದ್ದಾರೆ, ಭಾರಿ ಹಿಂದಿನಿಂದ ಟ್ರಸ್ಟಿನ ನಡೆಸ್ಕೊಂಡು ಬಂದವರು. ಅವರಿಗೆ ನಾವೀಗ ಬೇರೆ ಬೇರೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಹಾಗೆ ಟ್ರಸ್ಟಿನ ಜವಾಬ್ದಾರಿ ಸ್ವಲ್ಪ ಹೆಚ್ಚು ಆಗ್ತದೆ ಅಂತ ಹೇಳ್ಬಿಟ್ಟು ಬೇರೆ ಜವಾಬ್ದಾರಿ ಕೂಡ ಅವರಿಗೆ ಮುಂದಿನ ದಿವಸಗಳಲ್ಲಿ ಬರಲಿಕ್ಕಿದೆ. ಅನಿತಾ ಅಕ್ಕ ಇದ್ದಾರೆ, ಎಲ್ಲ ನಮ್ಮ ಯೋಗೀಶ್ ಸಾಮಾನ್ಯಗಳಿದ್ದಾರೆ, ರಿತೇಶ್ ಇದ್ದಾರೆ, ನಮ್ಮ ರಾಜೇಂದ್ರಣ್ಣ ಇದ್ದಾರೆ. ಇವರೆಲ್ಲ ಹಿಂದೆ ನಮ್ಮ ಟ್ರಸ್ಟಿನ ಹಲವಾರು ವರ್ಷಗಳಿಂದ ಅದರ ಹಿಂದೆ ನಿರಂತರ ಕೆಲಸ ಮಾಡಿ ಪ್ರಜ್ವಲ್ ಇದ್ದಾರೆ. ಎಲ್ಲ ಟ್ರಸ್ಟಿನ ಸದಸ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿ ಆಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ನಾವು ಟ್ರಸ್ಟಿನ ಮುಖಾಂತರ ಒಂದಷ್ಟು ಕಾರ್ಯಕ್ರಮ ಸುಮಾರು 10-12 ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದೀವಿ. ಇದರಲ್ಲಿ ಇದ್ದವರಿಗೆ ಒಂದಷ್ಟು ಜನರು ನಮ್ಮ ಟ್ರಸ್ಟಿನ ಈ ಮೊದಲೇ ಸದಸ್ಯರು ಕೂಡ ಆಗಿರ್ತಾರೆ. ಈಗ ಒಂದು ಟ್ರಸ್ಟಿನ ಮುಖಾಂತರ ವೈದ್ಯಕೀಯ ಶಿಬಿರಗಳನ್ನು ನಡೆಸಬೇಕು, ಉದ್ಯೋಗ ರಹಿತರಿಗೆ ಉದ್ಯೋಗವನ್ನು ಕೊಡುವಂಥ ಕೆಲಸಗಳು ಆಗಬೇಕು. ಮೊನ್ನೆ ತಾನೇ ನಾವು ಟ್ರಸ್ಟಿನ ಮುಖಾಂತರ ಸುಮಾರು 1-2 ತಿಂಗಳ ಹಿಂದೆ ಸುಮಾರು 60 ಜನರಿಗೆ KSRTCಯಲ್ಲಿ ಅವರಿಗೆ ಡ್ರೈವಿಂಗನ್ನು ತರಬೇತಿಯನ್ನು ಕೊಟ್ಟು ಅವರಿಗೆ ಡ್ರೈವಿಂಗ್ ಏನು ಟೆಸ್ಟ್ ಮಾಡೋದನ್ನು ಡ್ರೈವಿಂಗ್ ಟೆಸ್ಟನ್ನು ಕಲಿಸಿ ಹಾಸನದಲ್ಲಿ ಕರ್ಕೊಂಡು ಹೋಗಿ ಟೆಸ್ಟನ್ನು ಕಲಿಸಿ ಅದರಲ್ಲಿ ಉತ್ತೀರ್ಣರಾಗಿ ಸುಮಾರು 60 ಜನರನ್ನು KSRTC ಸರಕಾರಿಯಲ್ಲಿ, ಅಂದರೆ ಸರಕಾರಿಗೆ ಕೆಲಸಕ್ಕಲ್ಲ, ಪ್ರೈವೇಟ್ ಸಂಸ್ಥೆಯ ಮೂಲಕ ಸರಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡು ಸುಮಾರು 60 ಜನ ಇವತ್ತು KSRTCಯಲ್ಲಿ ಡ್ರೈವರ್ಗಳಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ನಡೆದಂಥ ಆಲ್ವಾಸಲ್ಲಿ ನಡೆದಿರುವಂಥ ಉದ್ಯೋಗ ಮೇಳದಲ್ಲಿ ಸುಮಾರು 350ಕ್ಕಿಂತ ಹೆಚ್ಚು ಜನ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಎಲ್ಲ ಯುವಕರು ಏನಿದ್ದಾರೆ ಅವರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು, ಉದ್ಯೋಗ ಕೊಡಿಸುವಂಥ ನೆಲೆಯಲ್ಲಿ ಅವರನ್ನು ಕೂಡ ಅಲ್ಲಿ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಎಷ್ಟು ಜನರಿಗೆ ಉದ್ಯೋಗ ಸಿಕ್ಕಿದೆ ಅಂತ ಗೊತ್ತಿಲ್ಲ, ಅದು ಅವರ ಟ್ಯಾಲೆಂಟು. ಬಟ್ ನಾವು ಅವರನ್ನು ಆ ಪ್ರಯತ್ನ ಮಾಡುವ ಮುಖಾಂತರ ಅವರನ್ನು ಆ ಕೆಲಸದ ಆ ಉದ್ಯೋಗ ಮೇಳಕ್ಕೆ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಈಗ ಪ್ರತಿ ವರ್ಷಕ್ಕೆ 2 ಸಾರಿ ವೈದ್ಯಕೀಯ ಶಿಬಿರವನ್ನು ನಡೆಸಬೇಕು. ಬೇರೆ ಬೇರೆ ಕಾಲೇಜುಗಳ ವೈದ್ಯಕೀಯ ಕಾಲೇಜುಗಳ ನೆರವಿನೊಂದಿಗೆ ವೈದ್ಯಕೀಯ ಶಿಬಿರಗಳನ್ನು ನಡೆಸಬೇಕು. ಆ ಮೂಲಕ ಯಾರು ಇಲ್ಲಿ ಆರೋಗ್ಯವಂತರು ಹೆಚ್ಚು ಆರೋಗ್ಯವಂತರಾಗಬೇಕು, ಯಾರು ಅನಾರೋಗ್ಯದಲ್ಲಿದ್ದಾರೆ ಅವರು ಈ ಪ್ರಯೋಜನವನ್ನು ಪಡ್ಕೋಬೇಕು. ಆರೋಗ್ಯದಲ್ಲಿ ಇದ್ದವರು ಕೂಡ ಈ ಪ್ರಯೋಜನವನ್ನು ಪಡ್ಬೋದು. ಅದೇ ಅನಾರೋಗ್ಯದಲ್ಲಿದ್ದವರಿಗೆ ಮಾತ್ರ ಅಲ್ಲ, ನೀವು BP ಟೆಸ್ಟ್ ಮಾಡ್ಬೋದು, ಶುಗರ್ ಟೆಸ್ಟ್ ಮಾಡ್ಬೋದು, ಬೇಕೆ ಕಾರ್ಡಿಯೋ ಟೆಸ್ಟ್ಗಳೆಲ್ಲ ಇದೆ. ಎಲ್ಲದನ್ನು ಕೂಡ ಆರೋಗ್ಯವಂತರು, ಯಾರಿಗೆ ಯಾವತ್ತು ರೋಗ ಬರ್ತದೆ, ಕಾಯಿಲೆ ಬರ್ತದೆ ಅಂತ ಖಂಡಿತ ಗೊತ್ತಿಲ್ಲ. ಮನುಷ್ಯನಿಗೆ ಕಾಯಿಲೆಗಳು ಬಂದೇ ಬರ್ತದೆ, ಅದು ಜೀವ ಇದ್ದರೆ ಅವನಿಗೆ ಕಾಯಿಲೆಗಳು ಬರ್ತದೆ. ಎಷ್ಟು ಆರೋಗ್ಯವಂತನಾದರೂ 45ರಿಂದ 50 ವರ್ಷ ದಾಟಿದ ಕೂಡಲೇ ಅದು ಮಿಷಿನ್ ರಿಪೇರಿಗೆ ಬರ್ತದೆ. ಯಾಕಂತ ಹೇಳಿದರೆ ಯಾವುದೇ ಒಂದು ಮಿಷಿನಿಗೆ ರೆಸ್ಟ್ ಇದೆ. ನೀವು ಯಾವುದಾದ್ರೂ ನೋಡಿ, ಮೊಬೈಲ್ ಕೂಡ ನೀವು ಎಷ್ಟು 24 ಗಂಟೆ ಆನ್ ಮಾಡಿಟ್ರು ಒಂದೊಂದು ಸಲ ನೀವು ಆಫ್ ಮಾಡಿರ್ತೀರಿ. ಫ್ಲೈಟಲ್ಲಿ ಹೋಗುವಾಗ, ರಾತ್ರಿ ಚಾರ್ಜ್ ಮಾಡುವಾಗನ ಆಫ್ ಮಾಡಿರ್ತೀರಿ. ಆದರೆ ಮನುಷ್ಯನ ಹಾರ್ಟ್ ಬೀಟ್ ಮಾತ್ರ ಜೀವ ಇರೋವರೆಗೆ ರನ್ನಿಂಗ್ ಇರುವಂಥದ್ದು. ಅದು ಖಂಡಿತ ಸರ್ವಿಸ್ ಕೇಳ್ತದೆ. 45 ವರ್ಷ ಅಂದರೆ ಅಷ್ಟವರೆಗೆ ಹೊಸ ಕಾರು ತೆಗೆದ ಥರ. ಹೊಸ ಕಾರು ತೆಗೆದ್ರೆ 5-6 ವರ್ಷ ಏನು ರಿಪೇರಿ ಬರೋದಿಲ್ಲ. ಅದರ ಬಾಳಿಕೆ 10 ವರ್ಷ 12 ವರ್ಷ, ಆ ನಂತರ 5 ವರ್ಷದ ನಂತರ ರಿಪೇರಿ ಬರ್ತದೆ. ಮನುಷ್ಯನ ಜೀವನ ಕೂಡ ಹಾಕಿ ಅವನು ಎಷ್ಟು ಮಾತಾಡಲಿ ಏನು ಮಾಡಲಿ ಕೆಲಸ ಮಾಡಿದರೂ
45 ವರ್ಷ ಆದ ನಂತರ ಅದು ಚಿಕ್ಕ ಚಿಕ್ಕ ರಿಪೇರಿಗಳು ಬರ್ತದೆ. ಮನುಷ್ಯ ಜೀವನದಲ್ಲಿ ಸಹಜ. ಆಗ ನಾವು ಅದನ್ನು ಸರ್ವಿಸ್ ಮಾಡ್ತಾ ಇರಬೇಕು. ಏನು ಸರ್ವಿಸ್ ಅಂದರೆ ಏನು? ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳು, ಚಿಕ್ಕ ಪುಟ್ಟ ರಿಪೇರಿಗಳು, ಮದ್ದುಗಳು, ಮೆಡಿಸಿನ್ಗಳು ಇದನ್ನು ಹಾಕಿ ಕೊಟ್ಟರೆ ಅದು ಸರಿಯಾಗಿರ್ತದೆ. ಮನುಷ್ಯನ ಜೀವ ಕೂಡ ಅದೊಂದು ಯಂತ್ರನೇ, ಅದು ಮಿಷಿನರಿ. ನಮ್ಮ ಬ್ರೈನಲ್ಲಿ ಎಷ್ಟು ತಲೆ ಕೂದಲಿನಿಂದ ಸಪೂರ ಇರುವಂಥ ನರ್ವ್ಸ್ ಇದೆ. ಆ ಇಡೀ ನರ್ವ್ಸ್ ನಮ್ಮ ಇಡೀ ಜೀವವನ್ನು ಕಂಟ್ರೋಲ್ ಮಾಡ್ತದೆ. ಕಾಲಿಗೆ ನೋವಾದರೆ ಹೇಗೆ ಗೊತ್ತಾಗ್ತದೆ? ಕಾಲಿಗೆ ನೋವಾಗೋದಲ್ಲ, ನೋವಾಗೋದು ಬ್ರೈನಿಗೆ ಸಿಗ್ನಲ್ ಹೋಗ್ತದೆ. ಅಲ್ಲಿ ಮುಟ್ಟಿದ ಕೂಡಲೇ ಬ್ರೈನಿಗೆ ಸಿಗ್ನಲ್ ಹೋಗ್ತದೆ. ಆ ರೀತಿ ಮನುಷ್ಯನ ಜೀವ ಕೂಡ ಒಂದು ಮೆಕ್ಯಾನಿಕಲ್ ಇಂಜಿನ್ ಇದ್ದಾಗೆ. ಅದಕ್ಕೆ ನಾವು ಸರ್ವಿಸ್ ಕೊಡುವಂಥ ಕೆಲಸಗಳನ್ನು, ಅದಕ್ಕೆ ಆರೈಕೆ ಕೊಡುವ, ಮೆಡಿಸಿನ್ ಕೊಡುವಂಥ ಕೆಲಸಗಳನ್ನು ನಾವು ಅದು ಸ್ಟಾರ್ಟ್ ಆಗುವ ಪರಿಸ್ಥಿತಿಯಲ್ಲಿ, ಅಂದರೆ ಇನಿಷಿಯಲ್ ಸ್ಟೇಜಲ್ಲಿ ಅದಕ್ಕೆ ಮೆಡಿಸಿನ್ ಕೊಟ್ಟರೆ ನಮ್ಮ ದೊಡ್ಡ ದೊಡ್ಡ ಕಷ್ಟಗಳು ನಿವಾರಣೆ ಆಗ್ತದೆ. ದೊಡ್ಡ ಈಗ ಕ್ಯಾನ್ಸರ್ ಅಂತ ಹೇಳ್ತಿರುವಂಥದ್ದು ಎಲ್ಲ ಕಡೆ ಇರುವಂಥದ್ದು. ಅದು ಈಗ ಮೊದಲೇನಾಗ್ತದ್ದು, ಕ್ಯಾನ್ಸರ್ ಅನ್ನೋ ಒಂದು ರೋಗ ಇತ್ತು, ಅದೇ ಒಂದು ಸಪ್ರೇಟ್ ಅಂತ. ಈಗ ಎಲ್ಲದಕ್ಕೂ ಒಂದು ಗಡ್ಡೆ ಬಂದರೂ ಡಾಕ್ಟರ್ ಅದನ್ನು ಕ್ಯಾನ್ಸರ್ ಅಂತ ಕರೆಯುತ್ತೆ. ಅದು ಬೇರೆ ಬೇರೆ ವೆರೈಟಿಯ ಕ್ಯಾನ್ಸರ್ಗಳು ಆಗೋಗಿದೆ. ಅದಕ್ಕೆ ಎಲ್ಲದಕ್ಕೂ ಈಗ ಯಾರೂ ಹೆದರಬೇಕಂತ ಇಲ್ಲ. ಎಲ್ಲ ಕಾಯಿಲೆಗಳಿಗೂ ಮದ್ದಿಲ್ಲದ ಕಾಯಿದೆ ಯಾವುದೇ ಇಲ್ಲ, ಎಲ್ಲ ಗುಣಮುಖವಾಗ್ತದೆ. ದೊಡ್ಡ ದೊಡ್ಡ ಕ್ಯಾನ್ಸರ್ ಇದ್ದವರಿಗೂ ಕೂಡ ಈಗ BPL ಕಾರ್ಡ್ ಇದ್ದರೆ 5 ಲಕ್ಷದವರೆಗೆ ಆ BPL ಕಾರ್ಡಲ್ಲಿ ಸರ್ಕಾರದಿಂದ ಬರುವಂಥ ಯೋಜನೆಗಳು ಸಿಗ್ತದೆ. ಯಾರಿಗಾದರೂ ಬಡವರು ಇದ್ದರೆ, BPL ಕಾರ್ಡ್ ಇದ್ದರೆ ಅವ್ರಿಗೇನಾದರೂ ವೆಚ್ಚ ಒಂದು 2-3 ಲಕ್ಷದ ಏನಾದರೂ ಮೆಡಿಕಲ್ ತೊಂದರೆಗಳು ಬಂದರೆ, ಇಲ್ಲ 1.5 ಲಕ್ಷವರೆಗೆ ನಿಮಗೇನಾದರೂ ಮೆಡಿಕಲ್ ತೊಂದರೆಗಳು ಬಂದರೆ ದಯಮಾಡಿ ನಿಮ್ಮ ಬಿಲ್ಲುಗಳನ್ನು ಇಟ್ಟು ನಮಗೆ ಕೊಡಿ. ಮಾತೆರ್ಲ ಕೇಳನೆ ನಿಖಿಲಿಗೆ 1.5 ಲಕ್ಷ 2 ಲಕ್ಷ ರೂಪಾಯಿದ ಲೆಕ್ಕ ದಾದಾಲ ನಿಖಿಲ್ನ ಕುಟುಂಬೋಡು ನಿಖಿಲ್ನ ಇಲ್ಲದಕ್ಲೆಗೆ ನಿಖಿಲೆ ಬೇಪಕ್ಲೆಗೆ ದಾಲ ತೊಂದರೆ ಬರ್ತದೆ. ಆಸ್ಪತ್ರೆದ ಬಿಲ್ಲು ಬರ್ತದ, ಇನ್ಶೂರೆನ್ಸ್ ಕ್ಲೈಮ್ ಇತ್ತನ ತಿಕುಜಿ, BPL ಕಾರ್ಡ್ ಕ್ಲೈಮ್ ಇತ್ತನ ತಿಕುಜಿ. ಅವು ಹತ್ತಂದೆ ಒರಿಜಿನಲ್ ಬಿಲ್ ನಿಖಿಲ್ದ ಇತ್ತಂದ ನಿಖಿಲಿಗೆ 1.5 ಲಕ್ಷ 2 ಲಕ್ಷ 3 ಲಕ್ಷ ಕೆಲವು ಮಲ್ಲ ಹಾರ್ಟ್ದು ಎಲ್ಲಿಯ ಜೋಕುಳಿಗೆ ಹೋಳಿ ಇಪ್ಪಣೆ, ಹೊಟ್ಟೆ ತೂತು ಇಪ್ಪಣೆ, ಇಂಚ ಬೇತೆ ತೊಂದರೆಗಳು ಇತ್ತಂದಾಂಡ 2-3 ಲಕ್ಷ ರೂಪಾಯಿ 4 ಲಕ್ಷ ರೂಪಾಯಿ ನಿಖಿಲೆ ಬಿಲ್ಲು ಹಾಪುಂದಾಂಡ ನಿಖಿಲ ದುಡ್ಡು ಕೊರಿಯರ ಇಜ್ಜಿಂದಾಂಡ ಅಯ್ನ ಎಸ್ಟಿಮೇಟ್ ಇತ್ತಲ್ಲ ಯಾವುದು ದುಡ್ಡು ನಿಖಿಲು ಕೊರ್ನೆಡ್ದು ಬುಕ್ ಹತ್ತು ಎಸ್ಟಿಮೇಟ್ ದೀರ್ದು ಕೊರಿಯರ್ದಾಂಡ್ಲ ಸರಕಾರದ ಐಕೊಂತೆ ಅಯ್ನ ಅರ್ಧವಾಸಿನ ದುಡ್ಡುನಲ್ಲ ಮುಖ್ಯಮಂತ್ರಿ ಪರಿಹಾರ ನಿಧಿ ಹಿಡಿದು ಕೊರಪುಣಂಚಿನ ಪ್ರಯತ್ನ ಮಲ್ಪೋ ಮಲ್ತದ ನಿಖಿಲ್ನ ಪಕ್ಕದಾಗಲಿ ನಮ್ಮ ಟ್ರಸ್ಟ್ದ ಸದಸ್ಯರು, ನಮ್ಮ ಟ್ರಸ್ಟಿನ ಸದಸ್ಯರು ಕೂಡ ಇದನ್ನು ಕೇಳ್ಕೋಬೇಕು. ಯಾರಿಗಾದರೂ ಮಕ್ಕಳಿಗೆ ಯಾರಾದರೂ ಮೇಜರ್ ತೊಂದರೆಗಳೇನಾದರೂ ಇದ್ದರೆ ಅದಕ್ಕೆ ಸರ್ಕಾರದಿಂದ ದುಡ್ಡು ಕೊಡಿಸುವಂಥ ಕೆಲಸವನ್ನು ಮಾಡ್ತದೆ. ಕಂಡೀಷನ್ ಮಾತ್ರ BPL ಕಾರ್ಡ್ ಇರಬೇಕು. ಸರ್ಕಾರದ ಯಾವುದೇ ಯೋಜನೆಗಳನ್ನು ಅವರು ಪಡ್ಕೊಂಡಿರ್ಬೋದು. ನಾವು 4 ಲಕ್ಷದ ರೂಪಾಯಿವರೆಗೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಕೊಡಿಸಿದ್ದೇವೆ. 4 ಲಕ್ಷದ ರೂಪಾಯಿವರೆಗೆ ಕೊಡಿಸಿದ್ದೇವೆ. ಅಂಥ ಕಷ್ಟಕ್ಕೆ ಸ್ಪಂದನೆ ಮಾಡುವಂಥ ಕೆಲಸ ನಮ್ಮ ಟ್ರಸ್ಟಿನ ಮುಖಾಂತರ ಮಾಡಿಕೊಂಡು ಬರ್ತಾ ಇದ್ದೇವೆ. ಎಲ್ಲರೂ ಇದರ ಪ್ರಯೋಜನವನ್ನು ಪಡ್ಕೋಬೇಕು. ಟ್ರಸ್ಟಿನಿಂದ ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ತೇವೆ. ನೆಕ್ಸ್ಟು ನಾವು ನವೆಂಬರ್ 13 ತಾರೀಕಿಗೆ ಸೋಮವಾರ ಪುತ್ತೂರಿನಲ್ಲಿ ದೀಪಾವಳಿಯ ಪ್ರಯುಕ್ತ ಟ್ರಸ್ಟಿನ ಮುಖಾಂತರ ಸುಮಾರು 50,000 ಜನರಿಗೆ ಸಾರಿ ಮತ್ತು ಗಂಡಸರಿಗೆ ಬೆಡ್ಶೀಟ್ ವಿತರಣೆ ಕಾರ್ಯಕ್ರಮ ಇದೆ. ದಯಮಾಡಿ ಎಲ್ಲ ನೋಟ್ ಮಾಡ್ಕೋಬೇಕು. ಸುಮಾರು ಈ ಸಲ ನಾವು 50,000 ಜನರಿಗೆ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಎಲ್ಲ ಮನೆಯವರು 5 ಜನ ಮಹಿಳೆಯರು ಬಂದರೆ 5 ಸೀರೆ ಕೊಡ್ತೇವೆ, 5 ಜನ ಗಂಡಸರು ಬಂದರೆ 5 ಬೆಡ್ಶೀಟ್ ಸಿಗ್ತದೆ. ಆನಂತರ ನಿಮ್ಮಲ್ಲಿ ಎಲ್ಲ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡಿ ನಿಮ್ಮನ್ನು ಕಳಿಸ್ಕೊಡುವಂಥ ಕೆಲಸಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡ್ತೇವೆ. ಇದೇನು ದುಡ್ಡು ಇದೆ ಕೊಡಬೇಕು ಅನ್ನೋ ವಿಚಾರದಲ್ಲಿ ಅಲ್ಲ. ಸುಮಾರು 10 ವರ್ಷದಿಂದ ಕೂಡ ಟ್ರಸ್ಟಿನ ಮುಖಾಂತರ ದೀಪಾವಳಿಗೆ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೀವಿ. ನೀವು ನಿಮ್ಮ ಸಂಬಂಧದವರಿಗೆ, ನಿಮ್ಮ ಬಂಧುಗಳಿಗೆ, ನಿಮ್ಮ ಪರಿಚಯದವರಿಗೆ ಇದನ್ನು ಹೇಳಬೇಕು. ಸೋಮವಾರ 13 ತಾರೀಕಿಗೆ ಆ ಕಾರ್ಯಕ್ರಮದಲ್ಲೂ ಕೂಡ ನೀವು ಭಾಗಿಯಾಗಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಟ್ರಸ್ಟಿನ ಅದು ಕೊಂಬೆಟ್ಟು ಗ್ರೌಂಡಲ್ಲಿ ನಾವು ಯಾವುದು ಜಾಗ ಅಂತ ಇನ್ನೊಂದು 2-3 ದಿವಸದಲ್ಲಿ ನಿಗದಿ ಮಾಡಿ ಹೇಳ್ತೀವಿ. ಕೊಂಬೆಟ್ಟು ಶಾಲಾ ಮೈದಾನದಲ್ಲಿ ಅಂತ ಈಗ ಒಂದು ಅಂದಾಜಿಗೆ ನಿರ್ಣಯವನ್ನು ಮಾಡಿದ್ದೀವಿ. ಅದು ಫೈನಲ್ ಯಾವ ಪ್ಲೇಸಲ್ಲಿ ಯಾವ ಜಾಗದಲ್ಲಿ ಅಂತ ನಿಮಗೆ ಹೇಳುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ. ಒಟ್ಟಿನಲ್ಲಿ ಟ್ರಸ್ಟಿನ ವಿಚಾರ ಅಂತ ಹೇಳಿದರೆ ಸುಮಾರು ಇವತ್ತಿನವರೆಗೆ ನಮ್ಮ ಟ್ರಸ್ಟಿನಲ್ಲಿ ಸುಮಾರು 22,000 ಕುಟುಂಬಗಳಿಗೆ ಸಹಾಯವನ್ನು ಮಾಡಿದ್ದೀವಿ.
ಯಾರು ಬಂದವರಿಗೆ ನಮ್ಮಿಂದ ಆಗುವಂಥ ಕಿರು ಸೇವೆಯನ್ನು ಕೊಡುವಂಥ ಕೆಲಸವನ್ನು ಟ್ರಸ್ಟ್ನಲ್ಲಿ ಅದರಲ್ಲಿ ಮನೆ ಕೊಟ್ಟಿರುವಂತಿರ್ಬೋದು, ಸಿಮೆಂಟ್ ಶೀಟುಗಳು ಅವನು ಸಿಮೆಂಟ್ ಕೊಟ್ಟಿರ್ಬೋದು, ಶೀಟ್ ಕೊಟ್ಟಿರ್ಬೋದು, ಮನೆಗೆ ಬೇಕಾಗುವಂಥ ಸಾಮಗ್ರಿಗಳನ್ನು ಕೊಟ್ಟಿರ್ಬೋದು. 22,000 ಕುಟುಂಬಗಳಿಗೆ. ಇದು ಯಾವುದೇ ಈ ಮೆಡಿಕಲ್ ಕ್ಯಾಂಪಿಗೆ ಬಂದವರನ್ನು ಅದರಲ್ಲಿ ನಾವು ಮೆನ್ಷನ್ ಮಾಡಿಲ್ಲ. ಈ ಮೆಡಿಕಲ್ ಕ್ಯಾಂಪಿಗೆ ಇವತ್ತು 300-400 ಜನ ಬಂದರೆ ಅದು ನಮ್ಮ ಟ್ರಸ್ಟಿನ ಸಹಾಯಧನ ಪಡ್ಕೊಂಡವರಂತ ನಾವು ಮೆನ್ಷನ್ ಮಾಡೋದಿಲ್ಲ, ನಾವು ನೋಂದಾವಣೆ ಮಾಡೋದಿಲ್ಲ. ಯಾರಿಗೆ ಟ್ರಸ್ಟಿನಿಂದ ಸಹಾಯ ಆಗಿದೆ, ಪರ್ಸನಲಿ ಸಹಾಯ ಆಗಿದೆ ಅಂಥ ಕುಟುಂಬಗಳನ್ನು ಮಾತ್ರ ನಮ್ಮ ಟ್ರಸ್ಟಿಗೆ ಅಕೌಂಟಿಗೆ ತಗೊಳ್ಳುವಂಥದ್ದು. ಇದು ಮಾಸ್ ಪ್ರೋಗ್ರಾಮ್ ಮಾಡುವಂಥದ್ದು. ಸಾರಿ ವಿತರಣೆಯನ್ನು ಕೂಡ ನಾವು ಅದು ಟ್ರಸ್ಟಿನ ಸಹಾಯ ಕೊಟ್ಟದಂತ ನಾವು ತಗೊಳ್ಳೋದಿಲ್ಲ, ಅದು ಮಾಸ್ ವಿತರಣೆಯಲ್ಲಿ ಹೋಗ್ತದೆ. ಟ್ರಸ್ಟಿನಿಂದ ಯಾರಾದರೂ ಅವರ ಮನೆಗೆ ಸಹಾಯ ಮಾಡಿರುವಂಥದ್ದು, ಅವರಿಗೆ ಏನಾದರೂ ಕಾರ್ಮಿಕರ ಕಾರ್ಡ್ ಮಾಡಿಕೊಂಡಿರುವಂಥದ್ದು, ಆ ಮನೆಗೆ ಸಹಾಯ ಆದರೆ ಮಾತ್ರ ಅವರನ್ನು ನಾನು 22,000 23,000 ಅಂತ ಬರ್ತದೆ. ಒಟ್ಟಿನಲ್ಲಿ ವಿಚಾರ ಏನಂತ ಹೇಳಿದ್ರೆ, ನೀವೆಲ್ಲ ಬಂದಿದ್ರಿ, ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಈ ಎಲ್ಲ ಪ್ರಯೋಜನಗಳನ್ನು ನೀವು ಪಡ್ಕೋಬೇಕು. ಮುಂದಿನ ದಿವಸಗಳಲ್ಲಿ ಕೂಡ ಪ್ರತಿ 6 ತಿಂಗಳಿಗೆ ಒಮ್ಮೆ ನಮ್ಮ ಟ್ರಸ್ಟಿನ ಮುಖಾಂತರ ಮೆಡಿಕಲ್ ಕ್ಯಾಂಪ್ಗಳನ್ನು ಮಾಡ್ತೀವಿ, ಬೇರೆ ಬೇರೆ ಕಡೆಗಳಲ್ಲಿ ಮಾಡ್ತೀವಿ. ಇವತ್ತು ಕನ್ನಡಕ ಕೊಡುವಂಥ ಕೆಲಸ ಆಗಲಿ, ನಿಮಗೆ ಕೊಡುವಂಥ ಮೆಡಿಸಿನ್ಗಳಾಗಲಿ ಎಲ್ಲ ಇಲ್ಲಿ ಫ್ರೀಯಲ್ಲಿ ಕೊಡುವಂಥ ಕೆಲಸಗಳು ಆಗ್ತದೆ. ನಿಮ್ಮ ಏನಾದರೂ ಬೇರೆ ಬೇಡಿಕೆಗಳಿದ್ದರೆ ನಿಖಿಲಿಗೆ ದಾದಾಲ್ಲ ಬೇಡಿಕೆ ಬೇತೆ ದಾದಾನ ನಿಖಿಲಿಗೆ ಹೆಚ್ಚುವರಿ ಆದ ಹೆಂಚಿನ ನಿಖಿಲ ಅವಶ್ಯಕತೆ ಬೋಡುದಾಂಡ ದಯಮಲ್ತದ ಮುಲ್ಪ ಬರೆಪದ ಪೋಲೆ ಒಂಜಿ ಸಹಾಯಕ ಕೌಂಟರ್ ಮಾಡಿದೆ ಮಲ್ಪೋ ಅಲ್ಪ ನಿಖಿಲಿ ಬರೆಪದ ಪೋಡು. ಕೆಲವು ದಕ್ಲಿಗೆ ಕಾರದ ವ್ಯವಸ್ಥೆ, ಕೆಲವು ದಕ್ಲಿಗೆ ಬೇತೆ ಕೈತ ವ್ಯವಸ್ಥೆ, ಹೆಚ್ಚಿನ ವೆಚ್ಚಡದಾದ ಲಾಪಣ ದಾಂಡ ಬೇತೆ ಎರಡಾಲ ಸ್ಪಾನ್ಸರ್ನ ಪತ್ತದಿ ಜನ ಇಂಕಲ್ಲ ಟ್ರಸ್ಟ್ದ ಮುಖಾಂತರಲ್ಲ ಅವು ರಿಯಲಿ ಅಕ್ಲಿಗೆ ಬೋಡು ದಾಂಡ. ಕೆಲವು ದಕ್ಲಿಗೆ ಏನು ಬೇರೆ ಎಂಕ್ಲಿಗೆ ನಾನು ಒಂಜಿ ಕೊರಲೆ ಈ ಜನ ಇಲ್ಲಾಲ ಎಂಚಿನ ನಮ್ಮ ಟ್ರಾಲಿ ಉಂಡು, ನಾನೊಂಜಿ ಟ್ರಾಲಿ ಕೊರಲೆ ಅವಶ್ಯಕತೆಯನ್ನು ತೂದು ಅಕ್ಲಿಗೆ ಕೊರ್ಪುಣಂಚಿನ ಕೆಲಸ ಮಲ್ಪು. ಒವೇ ಒಂಜಿ ಬಡವರಿಗೆ ನಮ್ಮ ಬಡವರಿಗೆ ಅಕ್ಲಿಗೆ ಎಂಚಿನ ರಿಕ್ವೈರ್ಮೆಂಟ್ ಉಂಡು. ಏತ ಜನ ಜೆತ್ತಿನಕ್ಲು ಉಳ್ಳೇರು, ಏತನಾದ ಜನ ಪ್ಯಾರಲಿಸಿಸ್ ಆದ ಜೆತ್ತಿನಕ್ಲು ಉಳ್ಳೇರು. ಒಟ್ಟು ಜನಕ್ಕಳಿಗೆ ಪಾಪದಕ್ಕಳಿಗೆ ಸಹಾಯ ಮಲ್ಪನ ಅಕಲ್ನ ಕಣ್ಣೀರು ಒಡಸನಂಚಿನ ಕೆಲಸ ನಮ್ಮ ಟ್ರಸ್ಟ್ದ ಮುಖಾಂತರ ಮಲ್ತೊಂದುಲ್ಲೋ ನಿಖಿಲ್ಲ ಪೂರ ಇನಿ ಬೈದಾರು ಮಾತೆಲ್ಲ ನನಾತ್ ಅಲ್ಪ ಕ್ಯಾಂಪ್ ಆನಾಗ ಅಡೆ ಕೊಡಲ್ಲ ಬರುಳಿ ಎಂಕಲ್ನ ಟ್ರಸ್ಟ್ ಹಿಡ್ದು ಬಡವರಿಗೆ ಎಂಚೆಂಚಿನ ಯೋಜನೆಗಳು ಇನ್ನು ಪೂರ ದೆತ್ತೊಂದಂಚಿನ ಕೆಲಸಲು ಮಲ್ಪಲಿ. ಕಾರ್ಮಿಕರನ್ನ ಕಾರ್ಡ್ ಮಲ್ತು ಕೊರ್ಪು ದಯಮಲ್ತು ನಿಖಿಲ ಒಂಜಿ ನಿಮಿಷಕ್ಕೆ ನೋಡು. ಕಾರ್ಮಿಕರು ನಮ್ಮ ಮಾತೆರ್ಲ ಕಾರ್ಮಿಕರು ಏರೇದು ಕಾರ್ಮಿಕರನ್ನ ಕಾರ್ಡ್ ಮಲ್ತಿದ್ದಾರೆ. ಅಕಲಿ ಬಿಲ್ಡಿಂಗ್ ಕೆಲಸ ಮಲ್ಪಣ ಅಕಲಿ ಪಡೆ ಕಾರ್ಮಿಕರು ಇಪ್ಪಾಡು ಅಕಲಿ ನಮ್ಮ ಕಾರ್ಮಿಕರನ್ನ ಕಾರ್ಡ್ ನಮ್ಮ ಟ್ರಸ್ಟ್ದ ಮುಖಾಂತರ ಉಚಿತವಾದ ಮಲ್ತು ಕೊರ್ಪು. ನಿಖಿಲ್ ದಾಲಜಿ 4 ಜೊರಾಕ್ಸನ್ನು ಕೊಡಿಯಾರ ಅಂದ ಈ ಕಾರ್ಮಿಕರನ್ನ ಕಾರ್ಡ್ 55 ವರ್ಷದ ಬುಕ್ಕ ನಿಖಿಲಿಗೆ ತಿಂಗಳಿಗೂ 4,000 ರೂಪಾಯಿ ದುಡ್ಡು ಬರ್ಪುಂಡು. ರಡ್ಡು ಜೋಕ್ಲೇನು ಮದುವೆ ಮಲ್ಪನಾಗ 30,000 ರೂಪಾಯಿ ದುಡ್ಡು ಬರ್ಪುಂಡು. ರಡ್ಡು ಒಂಜಿ ಆನು ಒಂಜಿ ಪೊಣ್ಣು ರಡ್ಡು ಜೋಕುಲು ಇದ್ದಾನೆ ಅಕ್ಲೆ 30,000 ರೂಪಾಯಿ ದುಡ್ಡು ಬರ್ಪುಂಡು. ಐದಕ್ಕೆ ಸ್ವಾಭಾವಿಕ ಮರಣ ಅನ್ನಲ್ಲ 2 ಲಕ್ಷ 3 ಲಕ್ಷ ರೂಪಾಯಿ ದುಡ್ಡು ತಿಕೊಂಡು ಈ ಇದನ್ನು ಪ್ರಯೋಜನ ಪೂರ ನಿಖಿಲ್ ಪಡೆವ ನೋಡು. ನಿಖಿಲೆ ಪಡೆವಂಡ್ರ ದಾಲೇಜಿ ಟ್ರಸ್ಟಿಗೆ ಬರ್ತದೆ ನಿಖಿಲ್ ಜೊರಾಕ್ಸ್ ಕೊರ್ಪುಣಂಚಿನ ಕೆಲಸವನ್ನು ಮಲ್ತಾರೆ. ನಾನು 2-3 ದಾಖಲೆಗಳು ಬೋಡು ಆ ಜೊರಾಕ್ಸನ್ನು ಕೊರ್ಪುಣಂಚಿನ ಕೆಲಸವನ್ನು ಮಲ್ಪಲೆ ಐನು ಪೂರ ಉಚಿತವಾದ ನಮ್ಮ ಟ್ರಸ್ಟ್ದು ಮಲ್ತು ಕೊರ್ಪು ಒಟ್ಟಿಗೂ ಮಾತಾರಲ ಬೈದರು ಏನು ಜಾಸ್ತಿ ಪಾತ್ರ ಬೋಪುಜಿ. ನನ್ನ ಮೆಡಿಕಲ್ ಕ್ಯಾಂಪು ಆರಂಭ ಆರೋಂಡು ಸುಮಾರು 250 ಜನ ಇತ್ತೇನೆ ಮುಲ್ಪ ನೋಂದಾವಣಿ ಆತಂಡೆ ಐದಾದ ಕಾರ್ಯಕ್ರಮ ಮಾತೆರ್ಲ ನನ್ನ ಇತ್ತಲ್ಲ ಬಳತಿ ಆಜಿ ತಿಂಗಳಿಗೊರ ಬೇತೆ ಬೇತೆ ಆಸ್ಪತ್ರೆದಕ್ಲೇನು ಎತ್ತಿದೆ ಕಾರ್ಯಕ್ರಮವನ್ನು ಖಂಡಿತ ದುಂಬು ಮಲ್ತೊಂದು ಪೋಪು ಐಟ್ ಆರೋಗ್ಯ ಹುಷಾರಿಜ್ಜನ್ನಕ್ಲೆ ಮಾತ್ರ ತೇನು ದುಂಬು ಪಲ್ಲೆಕ ಹುಷಾರು ಇತ್ತಿನಕಲ್ಲ 45 ವರ್ಷದ ಪ್ರಾಯ ಜಾಸ್ತಿ అయినಕಲ್ಲ ನಿಖಿಲ್ ಬತ್ತೆ ಮುಲ್ಪ ಟೆಸ್ಟ್ ಮಲ್ಪವಳಿ ಡಾಕ್ಟರ್ ಪನ್ನ ಮರ್ದನ ಮುಲ್ಪ ಒಂತ ಐನಾತ್ ಮರ್ದನ ಮುಲ್ಪ ಕೊರ್ಪುಣಂಚಿನ ವ್ಯವಸ್ಥೆ ಮಲ್ಪು. ಕಣ್ಣು ತಲ ತೊಂದರೆ ಇತ್ತನ ಕನ್ನಡಕಲ ಕೊರ್ಪುಣ ವ್ಯವಸ್ಥೆ ಮುಲ್ಪ ಉಂಡು. ಐಕ್ ಆಪರೇಷನ್ ಬೋಂಡ ದುಂಬದ ದಿನಟು ನಿಖಿಲ್ ನೋಂದಾವಣೆ ಮಲ್ತನ ಆ ಆಪರೇಷನ್ಲ ಕೂಡ ಮಲ್ಪುಣಂಚಿನ ಕೆಲಸ ನಮ್ಮ ಟ್ರಸ್ಟ್ದ ಮುಖಾಂತರ ನಮ್ಮ ಮಲ್ಪು ಮಾತೆರ್ಲ ದೆನ್ನು ಪ್ರಯೋಜನ ಪಡೆಯೊಳ್ಳೆ ಎಂಕಲ್ನ ಉದ್ದೇಶ ಈತೆ ನಿಖಿಲ್ ಮಾತ ಅಶೋಕ್ ರೈಗಳಿಗೆ ಓಟು ಕೊಡ್ದು ಮುಲ್ಪದ ಶಾಸಕನಾದ ಮಲ್ತಿದ್ದಾರೆ ಏನಾನು ಮುಲ್ಪದ MLA ಮಲ್ತಾರೆ. ಆ MLA ಮಲ್ಪಡನಾಂಡ ನಿಖಿಲ್ನ ಋಣ ಎಂಡ ಉಂಡು ಏನು ಹೂವಲ್ಲ ಒಂಜಿ ಸೇವೆ ಮಲ್ಪಡ ಮುಖಾಂತರ ಏನಾಡ್ದು ಏನು ಶಾಸಕರನ್ನ ಎಲ್ಲಟ್ಟು ನಿಖಿಲೆಗೆ ಬಾಕಿದ ನಿಖಿಲ ಅಕ್ರಮ ಸಕ್ರಮ ಇಪ್ಪು 94 ಸೀಪು ನಿಖಿಲೆಗೆ ಸರ್ಕಾರದ ಬರ್ಪಣ ಓವೋ ಯೋಜನೆ ಉಂಡು ಐನು ಖಂಡಿತ ನಿಖಿಲ್ನ ಇಲ್ಲಾಗೆ ಕೊರ್ಪುಣ ಹಂಚಿನ ಕೆಲಸ ಮಲ್ಪು ಸರ್ಕಾರದ ಐನು ಗ್ಯಾರಂಟಿ ಕೊರ್ಪುಣ ಕೆಲಸ ಮಲ್ತೇರಿ. ಆ 2,000 ರೂಪಾಯಿ ತಿಕ್ಕಿ ಜನ ಇಲ್ಲ ಪಣಪುಣ ಹಂಚಿನ ವ್ಯವಸ್ಥೆ ಮಲ್ಪಲೆ ಐಲ್ಲ ನಿಖಿಲ್ನ ಇಲ್ಲ ಗೆತ್ತವಣ ಹಂಚಿನ ಇನಿ ಬಸ್ ಪಾಸ್ ಆವಡೆ ಕರೆಂಟ್ದ ಬಿಲ್ ಉಚಿತವಾದ ಕೊರ್ಪುಣ ಆವಡು 2,000 ರೂಪಾಯಿ ಕೊರ್ಪುಣ ಆವಡು ದೆನ್ನು ಪೂರ ಬಡವರಿಗೆ ಎಂಚೆಂಚಿನ ತಿಗೋಡು ಐನು ಪೂರ ಸರ್ಕಾರ ಕೊಡೋದುಂಡು.
ಇನಿ ಸರ್ಕಾರ ಕಾಂಗ್ರೆಸ್ ಪಂಡಂದಾಂಡ ಮಾತೆರೆಗಳ ದಾದ ಕೊರ್ಪೇರಿಗೆ ಈ ಫೆಸಿಲಿಟಿನ ದೆನ್ನು ಪೂರ ಕೊರ್ಪೆರ ಇಜ್ಜ ಗ್ಯಾರಂಟಿ ಕೊರ್ಪೆರ ಇಜ್ಜ ಅಂದ್ ಮನಸ್ಸು ಒಂಜಿ ಆತಂಕ ಇತ್ತೇನೆ ಅವಕ್ಕೆ ಪೂರ ಇನಿ ಮಾತೆರೆಗಳ ಅವು ತಿಕ್ಕುನ ಮುಖಾಂತರ ಕಾಂಗ್ರೆಸ್ ಸರ್ಕಾರ ಐನು ಭರವಸೆ ಎಲ್ಲ ಕೊರ್ಪುನ ಒಂಚಿನ ವ್ಯವಸ್ಥೆ ಆತನೆ ಒಟ್ಟುಗು ಟ್ರಸ್ಟ್ದ ಮುಖಾಂತರಲ ನಿಖಿಲಿ ಪೂರ ಇಂಕ ಆಶೀರ್ವಾದ ಮಲ್ತಾರ ನಿಖಿಲಿಗೆ ಆ ರೀತಿ ನಿಖಿಲ ಋಣನ ತೀರಿಸವಳಿ ಪಂಪುನ ದೃಷ್ಟಿಕೋನದ ಈ ಒಂದು ಆತ ಸಮಾಜಮುಖಿ ಕಾರ್ಯಕ್ರಮ ಇಂಕಲ ಪಾಡೊಂದುಲ್ಲೋ ಮಾತೆರೆಗಳದನ್ನು ಪ್ರಯೋಜನ ಪಡ್ಪಳಕ್ಕೆ ಆವಡು ಪಂಡದ ಪಾತ್ರರೊಂದು ಮಾತೆರ್ಲ ಹಿರಿಯರು ನಮ್ಮ ಕಾರ್ಯಕ್ರಮಕ್ಕೆ ನೀ ಬೈದೇರು ದಾಯ ಪಂಡ ಇನಿ ಶಕುಂತಲ ಶೆಟ್ರಲ್ಲ ನಮ್ಮ ಇಂಕಲ ಈ ಕಾರ್ಯಕ್ರಮಗಳು ಎತ್ತಿತ್ತು ಆದ್ರೆ ಬ್ಯಾಂಗ್ಳೂರು ಬೇತ ಕಾರ್ಯಕ್ರಮ ಉಂಡು ಬಣ್ಣದ ಈ ಕಾರ್ಯಕ್ರಮ ಬತ್ತಿಜರು ಒಂಜಿ ಪಕ್ಷದ ನೆಲೆಟ್ಟು ನಡಪುಣ ಆತು ಟ್ರಸ್ಟ್ದ ಮುಖಾಂತರ ನಡಪುಣು ಅಂಡ ಮಾತೆರ್ಲ ಹಿರಿಯರ ನಕಲೆಲ್ಲ ಆಶೀರ್ವಾದ ಬೋರ್ಡು ಅಕಲ್ಲ ಮಾರ್ಗದರ್ಶನಕ ಬೋರ್ಡು ಬಣ್ಣದು ಅಕ್ಲೇನು ಮಾತ್ರ ಕಿಲ್ಲ ಒಂದು ಒಟ್ಟುಗು ಸುಮಾರು 220 ಜನ ನಮ್ಮ ಟ್ರಸ್ಟ್ದ ವಾಲಂಟಿಯರ್ಸ್ ನಕಲ ಉಳ್ಳೇರು ಪೂರ ತುಲೆ ಬ್ಯಾಜಿ ಬಾರ್ದು ಕುಳ್ಳಿದೇರು ಮುಗುಲಿದಾಲ ಸಂಬಳದ ತೊಂದು ಬರಪು ನಕಲತ್ತು ಮುಗುಲು ಜನಸೇವೆ ಮಲ್ಪೋಡು ಜನಕುಲೆಗೆ ಒಂಜಿ ನಮ್ಮ ಮುಟ್ಟೋಡು ನಮ್ಮ ಜೀವಮಾನ ಇಪ್ಪುನಾಗ ಎಂಜಿನಾಲ್ನ ಒಂಜಿ ಸೇವೆ ಮಲ್ಪೋಡು ದಾಲೆಂಜಿನ ಮುಗುಲು ಪೂರ ಪಾಟ್ನಾಕಿ ರಡ್ರಾಡು ಜನಕುಲೆ ಲೆತ್ತ ಬರ್ಪೇರು ಒಂಜಿ ಸೇವೆ ಮಲ್ಪೋಡು ಅಂಚಿನ ವಿಚಾರ ಅಕಲ್ನ ಪ್ರೀತಿಲ್ಲ ನಿಖಿಲ್ ಗಳಿಸವನು ನಿಖಿಲ ದುಂಬದ ಒವ್ವೇ ಒಂಜಿ ತೊಂದರೆ ಇತ್ತಿಂದ ಅಲ್ಲ ಈ ಎಂಕಲ್ನ ಟ್ರಸ್ಟ್ದ ಸದಸ್ಯರಡ್ಲ ಪನೋಡಿ ಪಾರ್ಟಿದ ಕಡ್ಲ ಪನೋಡಿ ಈ ಟ್ರಸ್ಟ್ದ ಸದಸ್ಯರಡ ಪಂಡಂದ ಒವೇ ಒಂಜಿ ಪಕ್ಷ ಭೇದ ಮರತಿದೆ ಏರ ಮಾನವೀಯತೆಯಲ್ಲಿ ನಿಂತಿದ್ದು ನಿಖಲ್ನ ಕಷ್ಟಗೂ ಸ್ಪಂದನೆ ಮಲ್ಪುಣಕ್ಲು ಉಳ್ಳೇರು ಇರುವ ಜನ ಇಡೀ ಪುತ್ತೂರು ವಿಧಾನಸಭಾ ಏರಿಯಾಡ್ ತಾಲೂಕುಡು ನಮ್ಮ ವಿಧಾನಸಭಾ ಕ್ಷೇತ್ರಡ್ 220 ಜನ 220 ಬೂತುಡುಳ್ಳೇರು ಅಕ್ಲಿ ಪಂಡಂದ ನಿಖಲ್ನ ಕಷ್ಟಗೂ ದುಂಬದ ದಿನೊಟ್ಟು ಸ್ಪಂದನೆ ಮಲ್ಪುಣ ಜನ ಕೆಲಸ ಪ್ರಾಮಾಣಿಕವಾದ ಮಲ್ಪೇರು ಅಕ್ಲಿ ಮಲ್ಪೇರು ಬಂಡ ಎಲ್ಲ 5 ಲಕ್ಷ ರೂಪಾಯಿ ಕೊರಲಿ 3 ಲಕ್ಷ ರೂಪಾಯಿ ಕೊರಲಿ ಅಂತ ಪಂಡ ಸರ್ಕಾರದ ಯೋಜನೆ ಬರಪುಣೆ ನಿಖಲೆ ಮುಟ್ಟಾವಣಂಚಿನ ಕೆಲಸ ಮಲ್ಪೇರು ಕಷ್ಟ ಕಾಲುಡು ನಿಖಲೆಗೆ ಒವ್ವಲ್ಲ ವಿಂಜಿತ್ತಿಲ್ಲ ಆಸ್ಪತ್ರೆದ ಅವಡು ಬೇತೆ ಒವ್ವು ತೊಂದರೆ ಇತ್ತಂದಲ್ಲ ಐಕೆ ಕಾನೂನಾತ್ಮಕ ಇತ್ತಂದ ಐಕೆ ಸ್ಪಂದನೆ ಮಲ್ಪುಣಂಚಿನ ಕೆಲಸ ನಮ್ಮ ಟ್ರಸ್ಟ್ ಮುಖಾಂತರ ಮಲ್ಪು ಮಾತೆರ್ಲ ಬೈದರು ಇದನ್ನ ಪ್ರಯೋಜನ ಪಡೆಯುಳ್ಳೆ ಪಣ್ಣದೆ ನಿಖಲೆ ಪೂರ ತರ ತಗಿಸಾದು ವಂದಿಸದನ್ನ ಪಾತ್ರ ಮುಗಿಪು ಜೈ ಹಿಂದ್. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ